ಬಂಟ್ವಾಳ ತಾಲೂಕಿನ ಕೊಳ್ತಮಜಲಿನ ಅಬ್ದುಲ್ ರಹಿಮಾನ್ ಯಾನೆ ರಹೀಂ ಹತ್ಯೆ ಪ್ರಕರಣದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದನ್ನು ತಡೆಯಲು ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಎನ್ಎಸ್ ಕಾಯ್ದೆ ಅಂದರೆ 163 ಅನ್ವಯ ನಿಷೇಧಾಜ್ಞೆ ವಿಧಿಸಲಾಗಿದೆ. ನಿಷೇಧಾಜ್ಞೆ ನಡುವೆ ಇಂದು ಸುರತ್ಕಲ್ ಭಾಗಗಳಲ್ಲಿ ಕೆಲವು ಬಸ್ಸುಗಳಿಗೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿದೆ. ಈ ಹಿನ್ನೆಲೆ ಸುರತ್ಕಲ್ ಕಾಟಿಪಳ ಕೃಷ್ಣಾಪುರ ಭಾಗದಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಇದೇ ವೇಳೆ ಇಂದು ಬೆಳಗ್ಗೆ ರಹೀಂ ಮೃತದೇಹವನ್ನ ದೇರಳಕಟ್ಟೆ ಆಸ್ಪತ್ರೆಯಿಂದ ತೊಕ್ಕೊಟ್ಟು ಪಂಪೆಲ್ ಫರಂಗಿಪೇಟೆ ಬಿಸಿ ರೋಡ್ ಮಾರ್ಗವಾಗಿ ಬಂಟ್ವಾಳದ ಕೊಳ್ತಮಜಲಿಗೆ ಕೊಂಡೊಯ್ದು ದಫನ ಮಾಡಲಾಗಿದೆ. ಶವ ಮೆರವಣಿಗೆ ಸಂದರ್ಭ ಫರಂಗಿಪೇಟೆ ಬಿಸಿ ರೋಡ್ ಭಾಗಗಳಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು. ರಹೀಂ ಕೊಲೆ ಹಿನ್ನೆಲೆ ಜಿಲ್ಲೆಯಲ್ಲಿ ಕೆಲವೆಡೆ ಆತಂಕದ ವಾತಾವರಣವಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಏನಾಗಬಹುದೋ ಎಂಬ ಆತಂಕವಿದೆ. ಹಾಗಾಗಿ ವ್ಯಾಪಾರಸ್ಥರು ಸ್ವಪ್ರೇರಣೆಯಿಂದ ಕೆಲವು ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಇನ್ನು ಸಂಜೆ ಆಗ್ತಾ ಇದ್ದಂತೆ ಒಂದು ರೀತಿಯ ಬಂದ್ ವಾತಾವರಣ ಕೂಡ ಕಂಡು ಬರ್ತಾ ಇದೆ.